ಅಂತಾರಾಷ್ಟ್ರೀಯ ಶ್ರವಣ ಸುರಕ್ಷತಾ ದಿನದ ಅಂಗವಾಗಿ ನಗರದ ಫಾದರ್ ಮುಲ್ಲರ್ ವಾಕ್ ಶ್ರವಣ ಕಾಲೇಜು, ಡಾಕ್ಟರ್ ಎಂವಿ ಶೆಟ್ಟಿ ವಾಕ್ ಶ್ರವಣ ವಿದ್ಯಾಲಯ, ನಿಟ್ಟೆ ವಾಕ್ ಶ್ರವಣ ವಿದ್ಯಾಲಯ ಹಾಗೂ ಎಜೆ ವಾಕ್ ಶ್ರವಣ ಮಹಾವಿದ್ಯಾಲಯ ಸೇರಿದಂತೆ ಇನ್ನಿತರ ಕಾಲೇಜು ಸಹಭಾಗಿತ್ವದಲ್ಲಿ ಮಂಗಳೂರಿನಲ್ಲಿ ಕಾಲ್ನಡಿಗೆ ಜಾಗೃತಿ ಜಾಥಾ ನಡೆಯಿತು. ಅಂತಾರಾಷ್ಟ್ರೀಯ ಶ್ರವಣ ಸುರಕ್ಷತಾ ದಿನದ ಅಂಗವಾಗಿ ಮಂಗಳೂರಿನಲ್ಲಿ ಕಾಲ್ನಡಿಗೆ ಜಾಗೃತಿ ಜಾಥಾ ನಡೆಯಿತು. ನಗರದ ಫಾದರ್ ಮುಲ್ಲರ್ ವಾಕ್ ಶ್ರವಣ ಕಾಲೇಜು, ಡಾಕ್ಟರ್ ಎಂವಿ ಶೆಟ್ಟಿ ವಾಕ್ ಶ್ರವಣ ವಿದ್ಯಾಲಯ, ನಿಟ್ಟೆ ವಾಕ್ ಶ್ರವಣ ವಿದ್ಯಾಲಯ ಹಾಗೂ ಎಜೆ ವಾಕ್ ಶ್ರವಣ ಮಹಾವಿದ್ಯಾಲಯ ಸೇರಿದಂತೆ ಇನ್ನಿತರ ಕಾಲೇಜುಗಳ ಸಹಭಾಗಿತ್ವದಲ್ಲಿ ನಡೆದ ಜಾಗೃತಿ ಜಾಥಾದಲ್ಲಿ ಹಲವಾರು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಗರದ ಮಿಲಾಗ್ರಿಸ್ ಚರ್ಚ್ನಿಂದ ಫಾರಂ ಪಿಜ್ಜಾ ಮಾಲ್ ತನಕ ಜಾಗೃತಿ ಜಾಥಾಕ್ಕೆ ಫಿಸಿಯೋಥೆರಪಿ ತಜ್ಞರಾದ ಡಾಕ್ಟರ್ ಯುಟಿ ಇಫ್ತಿಕರ್ ಹಾಗೂ ಮಿಲಾಗ್ರಿಸ್ ಚರ್ಚ್ನ ರೆವರೆಂಡ್ ಫಾದರ್ ಜೋಸೆಫ್ ಲೋಪೋ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಯುಟಿ ಇಫ್ತಿಕರ್ ಅವರು, ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಇಂತಹ ಕಾರ್ಯಕ್ರಮ ಅಗತ್ಯವಿದೆ, ಇನ್ನಷ್ಟು ಜಾಗೃತಿ ನಡೆಯಬೇಕಾಗಿದೆ ಅಂತ ಹೇಳಿದ್ರು. I appreciate the cause done by Walkathon by Father Muller's Institute and other colleges for starting the World Hearing Day. So here where Leave Well is a theme. I appreciate this Walkathon cause should be the awareness for the Mangalore people. And I appreciate next you should start, like other institutions, start going to every hospitals and doing this hearing awareness scheme. The WHO has also knew that do not let the hearing loss. So I leave. So I appreciate the initiative taken. Now it's a sunny time for you all. I see that you're not in the mood to hear anything more. But we'll have a very soon we'll have a zonal rehab council of meeting in Mangalore. ರೆವರೆಂಡ್ ಫಾದರ್ ಜೋಸೆಫ್ ಲೋಪೋ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. So many students gathered here. You have a purpose, you have a cause. You are the energy for the future society and give the best to the world and all the best to you. Good luck. ತದಬಳಿಕ ಸಮಾರೋಪ ಕಾರ್ಯಕ್ರಮ ಜರುಗಿತು. ಸಮಾರೋಪದಲ್ಲಿ ಮಾತನಾಡಿದ ಪಾಂಡೇಶ್ವರ ಠಾಣಾ ಇನ್ಸ್ಪೆಕ್ಟರ್ ಅನಂತ ಮೋಡೇಶ್ವರ ಅವರು, ಜನಸಾಮಾನ್ಯರಲ್ಲಿ ಶಬ್ದ ಮಾಲಿನ್ಯದ ವಿರುದ್ಧ ಇನ್ನಷ್ಟು ಜಾಗೃತಿ ಮೂಡಿಸುವ ಅಗತ್ಯವಿದೆ ಅಂತ ಹೇಳಿದ್ರು. ನಿಮ್ಮ ಬೈಕ್ ಸೈಲೆನ್ಸರ್ ಹಾಗೂ ಶಬ್ದ ಮಾಲಿನ್ಯ ಹಾರ್ನ್ ಹೊಡೆಯುವಂಥ ಇದರಿಂದ ಭಾರಿ ಕಿರಿಕಿರಿ ಆಗ್ತದೆ ಮನುಷ್ಯನಿಗೆ. ಈ ಪಟ್ಟಣದ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ ಈಗಾಗಲೇ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನೀವು ಪರಿಪೂರ್ಣವಾಗಿ ಜನರಿಗೆ ಜನಸಾಮಾನ್ಯರಿಗೂ ತಿಳಿಸ್ಕೊಡುವಂಥ ವ್ಯವಸ್ಥೆ ನಿಮ್ಮಿಂದ ಆಗಬೇಕು. ವೈದ್ಯರಿದ್ದರೇ ಬದುಕು ಅಂತ ಕಂಡುಕೊಂಡಂಥ ನಾವು ನಮ್ಮ ಸ್ವಚ್ಛ ಆರೋಗ್ಯಕ್ಕೋಸ್ಕರ ತಿಳಿಯಲಿದ್ದಕ್ಕಾಗಿ ನಿಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕಾಗಿ ನಮ್ಮ ಇಲಾಖೆ ವತಿಯಿಂದ ಎಲ್ಲ. ಈ ವೇಳೆ ಎಜೆ ವಾಕ್ ಶ್ರವಣ ಮಹಾವಿದ್ಯಾಲಯದ ಎಚ್ಒಡಿ ಡಾಕ್ಟರ್ ರಶ್ಮಿ ದೇಸಾಯಿ, ಫಾದರ್ ಮುಲ್ಲರ್ ವಾಕ್ ಶ್ರವಣ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಖಿಲೇಶ್, ನಿಟ್ಟೆ ಇನ್ಸ್ಟಿಟ್ಯೂಷನ್ ಆಫ್ ವಾಕ್ ಶ್ರವಣ ವಿಭಾಗದ ಎಚ್ಒಡಿ ಶ್ವೇತಾ, ಡಾಕ್ಟರ್ ಎಂವಿ ಶೆಟ್ಟಿ, ವಾಕ್ ಶ್ರವಣ ವಿದ್ಯಾಲಯದ ಎಚ್ಒಡಿ ಸತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.